ಒಂದು ಅಲಿಖಿತ ನಿಯಮ ಇತ್ತು. ಏನಂತೇಳಿದರೆ, ದೈವದ ಬಗ್ಗೆ ಸಿನಿಮಾ ಮಾಡಿದರೆ, ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಸಿನಿಮಾ ಮಾಡಿದರೆ ಅದಕ್ಕೆ ಅವಾರ್ಡ್ ಬರ್ತದೆ, ದುಡ್ಡು ಬರೋದಿಲ್ಲ ಅಂತೇಳಿ. ಬಟ್ ಆ ಅಲಿಖಿತ ನಿಯಮವನ್ನು ರಿಷಬ್ ಶೆಟ್ಟಿ ಸುಳ್ಳು ಮಾಡಿದರು. ಏನಂತೇಳಿದರೆ, ಹಣ ಬಂದಾಯಿತು, 100% ಇದಕ್ಕೆ ಅವಾರ್ಡ್ ಬರ್ತದೆ. ಮತ್ತು ಕಾಂತಾರ ಅವರ ರಿಷಬ್ ಶೆಟ್ಟಿದು ಸಿನಿಮಾ ಅಂತ ನಾವು ಹೇಳೋದಿಲ್ಲ, ಅದು ತುಳುನಾಡಿನ ಸಿನಿಮಾ, ನಮ್ಮ ಸಿನಿಮಾ. ಮನೆಗೆ ಬರ್ತೇನೆ ಹೇಳಿದ್ರು, ಇಲ್ಲ ನಾನೇ ನಿಮ್ಮಲ್ಲಿ ಬರ್ತೇನೆ ಹೇಳಿದರೆ ಹೋದೆ. ಇಡೀ ಕಥೆಯನ್ನು ನನಗೆ, ಚಿತ್ರದ ಕಥೆಯನ್ನು ನನಗೆ ಹೇಳಿದರು, ಅದು ತುಂಬ ಇಷ್ಟ ಆಯಿತು ಅವ್ರದ್ದು, ಯಾರು ಹೇಳೋದಿಲ್ಲ ಹಾಗೆ. ಸರ್, ಸದ್ಯ ಕಾಂತಾರ ಸಿನಿಮಾ ಬಿಡುಗಡೆಯಾಗಿ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ, ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದಾಖಲೆ ಅಂತ ಹೇಳ್ಬೋದು. ನೀವು ಒಂದು ತುಳು ಚಿತ್ರರಂಗದಲ್ಲಿ ಒಂದು ಹೊಸ ಒಂದು ಇತಿಹಾಸನ ಸೃಷ್ಟಿ ಮಾಡಿದಿರಿ. ನಾಟಕ ರಂಗದಲ್ಲಿ ಕಾಮಿಡಿಗೆ ಹೋಗ್ತಾ ಇದ್ದ ಟೈಮ್ನಲ್ಲಿ ಒಂದು ಬದಲಾವಣೆಯನ್ನು ತಂದ್ರಿ. ಈಗ ಕಾಂತಾರ ಸಿನಿಮಾ ಒಂದು ದೈವ ಹಾಗೂ ಕಂಬಳ ಆ ಥರ ಒಂದು ನಮ್ಮ ಮಂಗಳೂರಿನ ತುಳುನಾಡ ಸಂಸ್ಕೃತಿಯನ್ನು ಇದು ಮಾಡ್ಕೊಂಡು ಹೋಗ್ತಾ ಇದೆ. ಸೊ ನೀವು ಏನಂತ ಹೇಳಿದ್ರೆ, ಈಗ ಶಿವದೂತ ಗುಳಿಗೆ ಅನ್ನೋ ನಾಟಕದಲ್ಲಿ ಕೂಡ ತಾವು ಒಂದು ದೈವದ ವಿಚಾರನ ತೆಗೆದಿದ್ದೀರಿ. ಆ ಟೈಮಲ್ಲಿ ಅಷ್ಟೊಂದು ಸುಲಭ ಇತ್ತ? ಅಂದರೆ ಈಗ ನಾಟಕ ಮಾಡೋದು ಒಂದು ದೈವದ ವಿಚಾರದಲ್ಲಿ ಸುಲಭನ? ಅಂದರೆ ಈಗ ಸಿನಿಮಾ ಮಾಡೋದ್ರಿಗೆ ಎಷ್ಟು ಕಷ್ಟ ಆಗಿರಬಹುದು? ಕಷ್ಟ ಇತ್ತು. ಅಂದರೆ ನಾಟಕದಲ್ಲಿ ಅಥವಾ ಬೇರೆ ಯಾವುದೇ ಟ್ಯಾಬ್ಲೋಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ದೈವದ ಇದನ್ನು ವೇಷವನ್ನು ತರುವಂಥದ್ದು ತುಂಬ ರಿಸ್ಕ್ ತುಂಬ. ಆದರೆ ನಮ್ಗೆ ಏನಾಯ್ತು ಅಂತ ಹೇಳಿದರೆ, ಶಿವದೂತ ಗುಳಿಗೆಗೆ ಸಿಕ್ಕಿದಂಥ ಜನಬೆಂಬಲ, ಆ ಜನಬೆಂಬಲ ಮತ್ತು ನಾವು ಅಲ್ಲಿ ಎಲ್ಲಿ ಕೂಡ ಯಾರಿಗೂ ನೋವಾಗದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರಿಂದ, ಯಾವುದೇ ನಿಂದನೆ ಇಲ್ಲದೆ ದೈವದ ಒಂದು ಕಲೆಯನ್ನು ನಾವು ಹೈಲೈಟ್ ಮಾಡಿದ್ರಿಂದ ಅದಕ್ಕೆ ವಿರೋಧ ಬರಲಿಲ್ಲ. ಜನರ ಪ್ರೋತ್ಸಾಹ ನಮ್ಮನ್ನು ರಕ್ಷಿಸಿತು ಅದರಲ್ಲಿ, ಅಷ್ಟೇ. ಅದೇ ಈಗ ರಿಷಬ್ ಶೆಟ್ಟಿ ಅವರಿಗೆ ಕೂಡ. ಆದರೆ ಜನರ ಬೆಂಬಲದ ಮುಂದೆ ಯಾವುದಿಲ್ಲ, ಜನ ಬೆಂಬಲ ಕೊಟ್ಟ ಮೇಲೆ ಏನು ತಪ್ಪು ಇಲ್ಲ ಅಂತ ಲೆಕ್ಕ, ಅದು ಪ್ರೂವ್ ಆಯಿತು ಇವಾಗ ಅಷ್ಟೇ. ಈಗ ಮೊನ್ನೆ ರಿಷಬ್ ಶೆಟ್ಟಿ ಅವರು ಮಂಗಳೂರಿನಲ್ಲಿ ಒಂದು ಸಕ್ಸಸ್ ಮೀಟನ್ನು ಮಾಡಿದರು. ಅದರಲ್ಲಿ ಅವರು ಮಾತೊಂದು ಹೇಳಿದರು, ನಾನು ಸಿನಿಮಾ ತಯಾರು ಮಾಡುವಾಗ ಕೊಡಿಯಲ್ಬೈಲ್ ಅವರ ನಾನು ಬಂದು ಭೇಟಿಯಾಗಿದ್ದೆ, ಅವರ ಆ ವಿಚಾರಧಾರೆಗಳನ್ನು ನಾವು ಶೇರ್ ಮಾಡ್ಕೊಂಡ್ವಿ ಅಂತ. ಕಾಂತಾರ ಶುರು ಮಾಡಬೇಕಾದ್ರೆ ಆ ವಿಚಾರದಲ್ಲಿ, ದೈವಾರಾಧನೆ ವಿಚಾರಗಳಲ್ಲಿ ತಮ್ಮಲ್ಲಿ ಅವರು ಏನು ವಿಚಾರಗಳನ್ನು ತಿಳ್ಕೊಂಡು? ಇಲ್ಲ, ನನ್ನ ಹತ್ರ ಏನು ಅವರಿಗೆ ಹೇಳುವಷ್ಟು ನಾನು ದೊಡ್ಡ ನಿರ್ದೇಶಕನಲ್ಲ. ಆದರೆ ಅವ್ರು ಏನಂತ ಹೇಳಿದರೆ, ಅವರ ಒಂದು ಗುಣ ನನಗೆ ಮೆಚ್ಚುಗಾಯಿತು. ನನ್ನ ಹತ್ರ ಯಾವುದೇ ವಿಷಯವನ್ನು ಅವ್ರು ಹೇಳುವಂಥ ಅಗತ್ಯ ಅವರಿಗಿಲ್ಲ, ಅವ್ರು ರೀಚ್ ಆಗಿದೆ. ಬಟ್ ಅವರು ನನಗೆ ಕಾಲ್ ಮಾಡಿ ಮನೆಗೆ ಬರ್ತೇನೆ ಹೇಳಿದ್ರು, ಇಲ್ಲ ನಾನೇ ನಿಮ್ಮಲ್ಲಿ ಬರ್ತೇನೆ ಹೇಳಿದರೆ ಹೋದೆ. ಇಡೀ ಕಥೆಯನ್ನು ನನಗೆ, ಚಿತ್ರದ ಕಥೆಯನ್ನು ನನಗೆ ಹೇಳಿದರು, ಅದು ತುಂಬ ಇಷ್ಟ ಆಯಿತು ಅವ್ರದ್ದು, ಯಾರು ಹೇಳೋದಿಲ್ಲ ಹಾಗೆ. ಇಡೀ ಕಥೆಯನ್ನು ಹೇಳಿದರು, ಈ ಥರ ಇದೆ, ಏನಾದರೂ ಪ್ರಾಬ್ಲಮ್ ಆಗ್ಬೋದಾ? ಇಲ್ಲ ಅಂತ ಹೇಳಿದರೆ, ನಿಂದನೆ ಆಗದಿದ್ದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ, ಧೈರ್ಯವಾಗಿ ಮುನ್ನುಗ್ಗಿ ಅಂತ ನಾನು ಅವರಿಗೆ ಹೇಳಿದೆ. ಅವರು ಹೇಳಿದ್ದು ನನ್ನ ಹತ್ರ ಕೇಳಿದ್ದು ಒಂದು ದೊಡ್ಡತನ ಅವ್ರದ್ದು. ಬಟ್ ಅವರು ಅಲ್ಲಿಗೆ ರೀಚ್ ಆದರು. ಮತ್ತು ಕಾಂತಾರ ಅವರ ರಿಷಬ್ ಶೆಟ್ಟಿದು ಸಿನಿಮಾ ಅಂತ ನಾವು ಹೇಳೋದಿಲ್ಲ, ಅದು ತುಳುನಾಡಿನ ಸಿನಿಮಾ, ನಮ್ಮ ಸಿನಿಮಾ. ಅದು ನಮ್ಮ ಸಿನಿಮಾ, ತುಳುನಾಡಿನ ಹೆಮ್ಮೆ ಅದು ನಮಗೆ. ಒಂದು ಅಲಿಖಿತ ನಿಯಮ ಇತ್ತು. ಏನಂತೇಳಿದರೆ, ದೈವದ ಬಗ್ಗೆ ಸಿನಿಮಾ ಮಾಡಿದರೆ, ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಸಿನಿಮಾ ಮಾಡಿದರೆ ಅದಕ್ಕೆ ಅವಾರ್ಡ್ ಬರ್ತದೆ, ದುಡ್ಡು ಬರೋದಿಲ್ಲ ಅಂತೇಳಿ. ಬಟ್ ಆ ಅಲಿಖಿತ ನಿಯಮವನ್ನು ರಿಷಬ್ ಶೆಟ್ಟಿ ಸುಳ್ಳು ಮಾಡಿದರು. ಏನಂತೇಳಿದರೆ, ಹಣ ಬಂದಾಯಿತು, 100% ಇದಕ್ಕೆ ಅವಾರ್ಡ್ ಬರ್ತದೆ. ಎರಡು ಸಿಕ್ಕಿದರೆ ಇನ್ನು ಈ ಥರದ್ದು ಒಂದು ಪ್ರಾಜೆಕ್ಟ್ಸ್ಗಳನ್ನು ಮಾಡಲಿಕ್ಕೆ ಬೇರೆ ಬರೋ ಧೈರ್ಯ ಇಲ್ಲದೆ ಹಿಂದೆ ನಿಂತವರಿಗೆ ಮುಂದೆ ಬರಲಿಕ್ಕೆ ಅವರು ಧೈರ್ಯವನ್ನು ಕೊಟ್ಟರು, ಒಂದು ದೊಡ್ಡ ಮಾರ್ಗವನ್ನು ಹಾಕಿಕೊಟ್ರು. ಈಗ ಶೂಟಿಂಗಿಗೆ ಮೊದಲು ನಿಮ್ಮ ಹತ್ರ ಸುಮಾರು ವಿಚಾರಗಳನ್ನು ಹೇಳಿದರು ಅಂತ ಹೇಳಿದರು. ಶೂಟಿಂಗ್ ಸಮಯದಲ್ಲಿ ಏನಾದರೂ ಅವರಿಗೆ ಕನ್ಫ್ಯೂಷನ್ ಆದಾಗ ತಮಗೆ ಕಾಲ್ ಮಾಡುವಂಥದ್ದು? ಇಲ್ಲ. ಶೂಟಿಂಗ್ ಟೈಮಲ್ಲಿ ನಾವು ಡೈಲಿ ಶಿವದೂತಗಳಿಗೆ ನಾಟಕದ ಬಗ್ಗೆ ಬ್ಯುಸಿಯಲ್ಲಿದ್ದೆವು. ಒಂದು 2-3 ಸಲ ನಮ್ಮ ಸ್ವರ ಶೆಟ್ಟಿ ಅದರಲ್ಲಿ ಅಭಿನಯಿಸಿದ್ದಾರೆ. ಅವರನ್ನು ಬಿಟ್ಟು ಕೊಡುವ ಬಗ್ಗೆ 1-2-3 ಸಲ ಒಂದೆರಡು ಸಲ ಮಾತುಕತೆ ಅಷ್ಟೇ, ಅಲ್ಲದೆ ಬೇರೆ ಏನೂ ಇಲ್ಲ. ನನ್ನಿಂದ ಯಾವುದೇ ರೀತಿಯ ಸಲಹೆಯನ್ನು ತಗೊಳ್ಳಿಲ್ಲ ಅವರು ಏನು ಮಾಡ್ತಾಯಿದ್ದೀನಿ ಅಂತ ನನಗೆ ಹೇಳಿದರು ಅಷ್ಟೇ. ಅದು ನಮಗೆ ಅದರಲ್ಲಿ ಏನು ಮುಟ್ಟುವಾಗಿಲ್ಲ. ಎಲ್ಲ ಅವರು ಪರ್ಫೆಕ್ಟಾಗಿ ತುಂಬ ಸ್ಟಡಿ ಮಾಡಿ, ಸಂಶೋಧನೆ ಮಾಡಿ, ಎಷ್ಟೋ ತಿಂಗಳ ಕಾಲ ಅದರ ಹಿಂದೆ ಹೋಗಿ ಅವರು ಅದನ್ನು ಕಟ್ಟಿಕೊಟ್ಟಿದ್ದಾರೆ. ಅದರಿಂದ ಏನು ಅದಕ್ಕೆ ಅಗತ್ಯ ಇಲ್ಲ, ನಮ್ಮ ವಿಶ್ವಾಸ ಅಷ್ಟೇ ಅವರ ಜೊತೆ ಅಷ್ಟೇ. ಸೊ ಪ್ರೀಮಿಯರ್ ಶೋ ಮಂಗಳೂರಿನಲ್ಲಿ ನೋಡಿದ್ರಿ, ಬಿಗ್ ಸ್ಕ್ರೀನಲ್ಲಿ ಕಾಂತಾರ ಒಂದು ದೈವಾರಾಧನೆಯ ಸಿನಿಮಾ ನೋಡಬೇಕಾದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನಿಮಗೆ ಹೇಗೆ ಅನ್ನಿಸ್ತು? ಏನು ಸ್ಪೆಷಲಿ ನಿಮಗೆ ಇಷ್ಟ ಆಯಿತು ಕಾಂತಾರ ಸಿನಿಮಾದಲ್ಲಿ? ಅದ್ಭುತ. ನಾನು ಅದೇ ಹೇಳಿದೆಲ್ಲ, ಕಾಂತಾರವನ್ನು ನೀವು ಕ್ಲಾಸ್ ಆಡಿಯನ್ಸ್ ಕೂಡ ನೋಡ್ಬೋದು, ಮಾಸ್ ಆಡಿಯನ್ಸ್ ಕೂಡ ನೋಡ್ಬೋದು. ಕ್ಲಾಸ್ನವರಿಗೆ ಕ್ಲಾಸ್ ಥರ, ಅಂದರೆ ಒಂದು ಅವಾರ್ಡ್ ಮೂವಿ ಥರ, ಏನು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ನೀವು ಡಾಕ್ಯುಮೆಂಟ್ರಿ ಥರ ಕೊಟ್ಟರೆ ಜನ ಯಾವತ್ತೂ ಒಪ್ಪೋದಿಲ್ಲ. ಪಾತ್ರದ ಒಳಗೆ, ಅದರ ಸೀನ್ನ ಒಳಗೆ ಇನ್ಕ್ಲೂಡ್ ಮಾಡಿದರೆ ಯಾವ ರೀತಿ ರಿಸೀವ್ ಮಾಡ್ತಾರೆ ಹೇಳುವಂಥದ್ದನ್ನು ಅವರು ಪ್ರೂವ್ ಮಾಡಿದರು. ಮತ್ತು ತುಳುನಾಡಿನ ಎಲ್ಲ ಕಲ್ಚರನ್ನು ಅವರ ಒಂದೇ ಪಾತ್ರದ ಮೂಲಕ ಹೇಳ್ಕೊಂಡು ಹೋಗಿದ್ದಾರೆ ಅವರು. ಅದು ಕಂಬಳ ಆಗಲಿ, ಕೋಳಿಕಟ್ಟಾಗಲಿ, ಒಂದು ಕಂಟ್ರಿ ಕುಡಿಯುವ ತುಳುನಾಡಿನ ಶೈಲಿ ಆಗಲಿ, ಅವರೊಂದು ಬೀಡಿ ಸೇದೋದಾಗಲಿ, ಪ್ರತಿಯೊಂದನ್ನು ಅವರು ಅದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಒಂದು ಪಾತ್ರದ ಮೂಲಕ ಹೇಳ್ಕೊಂಡು ಹೋಗಿದ್ದಾರೆ, ಅದರಲ್ಲಿ ಹೆಣ್ಕೊಂಡು ಹೋಗಿದ್ದಾರೆ. ಅದು ಜನರಿಗೆ ಇಷ್ಟ ಆಯಿತು.
ವಿಶೇಷವಾಗಿ ತಾವು ಯಾವುದಾದ್ರೂ ಒಂದು ಪಾತ್ರನ ಅಥವಾ ಒಂದು ಸನ್ನಿವೇಶನ ಮರೀಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿತ್ತು ಅಂತ ನೆನೆಸಿ. ಕ್ಲೈಮ್ಯಾಕ್ಸ್ ಮತ್ತು ಕಾಮಿಡಿಯನ್ನು ಸಪ್ರೇಟ್ ಟ್ರ್ಯಾಕ್ ಆಗಿ ಕೊಡಲಿಲ್ಲ. ಅಂದರೆ ಕಥೆಯ ಒಳಗೆ ಕೊಂಡು ಅದನ್ನು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡೋದು. ಸಿಂಪಲ್ ವಿಷಯವನ್ನು ನಾವು ಯಾವುದೇ ಡಬಲ್ ಮೀನಿಂಗ್ ಮಾತಾಡಬೇಕಂತ ಇಲ್ಲ. ಸಿಂಪಲ್ ವಿಷಯ ನೀವು ಕೊಡುವ ರೀತಿಯಲ್ಲಿ ಕೊಟ್ಟರೆ ಜನ ಬಿದ್ದು ನಗ್ತಾರೆ ಹೇಳುವಂಥದ್ದನ್ನು ಪ್ರೂವ್ ಮಾಡಿದ್ರು ಅವರು. ನಿಮ್ಮ ಶಿಷ್ಯ ಕೂಡ ಈ ಸಿನಿಮಾದಲ್ಲಿ ಒಂದು ಇಡೀ ವಿಶ್ವಕ್ಕೆ ಪರಿಚಯ ಆಗಿದ್ದಾರೆ ಅಂತ ಹೇಳ್ಬೋದು. ಸ್ವರಾಜ್ ಶೆಟ್ಟಿಗೆ ಆ ಗುರುವನ ಪಾತ್ರಕ್ಕೆ ವಿಶ್ವದಾದ್ಯಂತ ಮಾನ್ಯತೆ ಸಿಗ್ತಾ ಇದೆ. ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ. ಯಾಕೆ ಹೇಳಿದರೆ ನಮಗೆ ಕ್ರೆಡಿಟ್ ಅದು, ನಮಗೆ ಅಲ್ಲ, ಇಡೀ ತುಳುನಾಡಿಗೆ ಕ್ರೆಡಿಟ್ ಅದು. ಯಾಕೆ ಹೇಳಿದರೆ ಒಂದು ಸ್ಯಾಂಡಲ್ವುಡ್ಡಲ್ಲಿ ಅವಕಾಶ ಸಿಗೋದೇ ಕಡಿಮೆ, ಬಟ್ ಅವರಿಗೆ ಸಿಕ್ಕಿತು. ಈಗ ಪ್ಯಾನ್ ಇಂಡಿಯಾ ಆಯಿತು, ಎಲ್ಲ ಲ್ಯಾಂಗ್ವೇಜಿಗೆ ಅವರು ಪರಿಚಯ ಆದರು. ನಮ್ಮ ತಂಡಕ್ಕೆ ಹೆಮ್ಮೆ, ನನಗೆ ಹೆಮ್ಮೆ, ತುಂಬ ಹೆಮ್ಮೆ. ಅವಕಾಶ ಕೊಟ್ಟದ್ದಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಸರ್, ಕೊನೆಯದಾಗಿ ಕಾಂತಾರ ಸಿನಿಮಾಕ್ಕೆ ಸಿಕ್ಕಿರುವಂಥ ರೆಸ್ಪಾನ್ಸ್ ನೋಡಿದಾಗ ತಾವು ಕೂಡ ಒಬ್ಬ ನಾಟಕದ ನಿರ್ದೇಶಕರು ಕೂಡ ಹೌದು, ಸಿನಿಮಾ ನಿರ್ದೇಶಕರು ಕೂಡ ಹೌದು. ಈ ಥರದ ಕಥೆಗಳನ್ನು ನೀವು ಆಗಲೇ ಹೇಳಿದ್ರಿ, ಈ ಥರದ ಕಥೆಗಳನ್ನು ಜನರು ಸಡನ್ನಾಗಿ ತಗೊಳ್ಳೋದು, ಇದೊಂದು ಅವಾರ್ಡ್ ಸಿನಿಮಾ, ಈ ಸಿನಿಮಾಕ್ಕೆ ಹೋಗಬೇಕಾ ಬೇಡವಾ ಅನ್ನೊಂದು ವಿಚಾರ ಇರುತ್ತೆ. ಈ ಥರ ಒಂದು ರೆಸ್ಪಾನ್ಸ್ ಮಂಗಳೂರಿನಲ್ಲಿ ಪ್ರತಿದಿನ 72 ಶೋ ಹೌಸ್ಫುಲ್ ಆಗೋದು ಅಂತ ಹೇಳಿದ್ರೆ ಬಹುಶಃ ಇಂಡಿಯನ್ ಸಿನಿಮಾದಲ್ಲೇ ಯಾವ ಸಿನಿಮಾಕ್ಕೂ ಈ ಥರ ರೆಸ್ಪಾನ್ಸ್ ಇಲ್ಲ. ಏನಂತ ಹೇಳಿದ್ರೆ ಇನ್ನೊಂದಿದೆ, ಏನಂತ ಹೇಳಿದರೆ ಇನ್ನೊಂದು ನಿಯಮ ಇತ್ತು ಇಲ್ಲಿ. ಪೋಸ್ಟರಲ್ಲಿ ದೈವದ ಮುಖ ಕಂಡ ಕೂಡಲೇ ಆ ಸಿನಿಮಾಕ್ಕೆ ಹೋಗಲಿಕ್ಕಿಲ್ಲ, ಇದು ಅವಾರ್ಡ್ ಸಿನಿಮಾ ಅಂತ ಹೇಳಿ ಜನರೇ ಫಿಕ್ಸ್ ಮಾಡಿಕೊಂಡೋದು. ಅದನ್ನು ಧೈರ್ಯದಲ್ಲಿ ಹಾಕಿ ಪೋಸ್ಟರ್ಗೆ ಅದನ್ನೇ ಹಾಕಿ ಅವರು ಗೆದ್ದಿದ್ದಾರಲ್ಲ, ಅದು ಅವರ ಇದು ತಾಕತ್ತದು. ಅದು ಮತ್ತೆ ಒಂದು ಯಾವುದೇ ಒಂದು ಗೆಲುವು ಸಿಗಬೇಕಾದ್ರೆ ಅದರ ಹಿಂದೆ ಅವರು ಏನು ಮಾಡಿದ್ದಾರೆ ಹೇಳುವಂಥದ್ದು ಲೆಕ್ಕಾಚಾರ ಇರುತ್ತೆ. ಅದರ ಹಿಂದೆ ಮಾಡಿದ ಅವರು ಸಕ್ಸಸ್, ಅದರ ಬೋನಸ್ ಈ ಕಾಂತಾರ ಅಂತಲೂ ಹೇಳ್ಬೋದು. ಏನಂತ ಹೇಳಿದರೆ ಜನ ಬರಬೇಕಾದ್ರೆ ಇವನು ಹಿಂದೆ ಏನು ಮಾಡಿದ್ದಾನೆ, ಇವನು ಮಾಡಿರಬೇಕಾದ್ರೆ ಅದರಲ್ಲಿ ಏನಾದರೂ ಡಿಫ್ರೆಂಟ್ ಇರಬೇಕಂತ ಹೇಳಿಕೊಂಡು ಜನ ನುಗ್ಗಿ ಫಸ್ಟ್ ಶೋ ಅಲ್ಲಿ ಅದು ಹೊರಗೆ ಬಂತು. ಮತ್ತು ಯಾವುದೇ ಪ್ರಮೋಷನ್, ಯಾವುದೇ ಪ್ರಚಾರ ಅವರಿಗೆ ಬೇಕಾಗಿರಲಿಲ್ಲ. ಜನರೇ ಈ ಸಿನಿಮಾವನ್ನು ಪ್ರಚಾರ ಮಾಡಿದರು. ಇಲ್ಲಿ ರಿಷಬ್ ಶೆಟ್ಟಿ ಅವರು ಪ್ರಚಾರ ಮಾಡಲಿಲ್ಲ, ಅಥವಾ ಹೊಂಬಾಳೆ ಫಿಲಮ್ಸ್ ಪ್ರಚಾರ ಮಾಡಲಿಲ್ಲ. ಈ ಸಿನಿಮಾವನ್ನು ಪ್ರಚಾರ ಮಾಡಿದ್ದು ಪಬ್ಲಿಕ್ ಆಡಿಯನ್ಸ್, ಮಾಧ್ಯಮ ಆಡಿಯನ್ಸ್, ಇವರು ಗೆಲ್ಲಿಸಿಬಿಟ್ಟಿದ್ದಾರೆ. ಗ್ರೇಟ್ ಟೈಮಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್.